ಪ್ರಕೋಷ್ಠ ಅಂತ ಹೇಳಿ ಒಂದು ಹೊಸ ಒಂದು ವಿಭಾಗ ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟ್ 3170 ನಮ್ಮ ಲಯನ್ಸ್ ಗವರ್ನರ್ ಅರವಿಂದ್ ಶೆಣೆಯವರ ನೇತೃತ್ವದಲ್ಲಿ ನಾವು ಇದನ್ನು ಶುರು ಮಾಡಿಕೊಂಡಿದ್ದು. ಲಯನ್ಸ್ ಪ್ರಕೋಷ್ಠ 317D ಸಹಯೋಗದಲ್ಲಿ ಸುವರ್ಣ ಗೀತೆಗಳ ಸಂಗೀತ ಸಂಭ್ರಮ. ಲಯನ್ಸ್ ಪ್ರಕೋಷ್ಠ ಹಾಗೂ ಲಯನ್ಸ್ ಜಿಲ್ಲೆ 317D ಅವರ ಸಹಯೋಗದಲ್ಲಿ ಪ್ರತಿಷ್ಠಿತ ಸುಹಾನಾ ಸಫರ್ ಮತ್ತು ಬಿನಾಕಾ ಗೀತಮಾಲಾ ಸಂಗೀತ ಕಾರ್ಯಕ್ರಮವನ್ನು ಜನವರಿ 9ರಂದು ಸಂಜೆ 5:30ರಿಂದ ಮಂಗಳೂರಿನ ಕದ್ರಿ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಲಿದೆ ಎಂದು ಲಯನ್ಸ್ ಪ್ರಕೋಷ್ಠ ಇದರ ಜಿಲ್ಲಾಧ್ಯಕ್ಷರಾದ ಲಯನ್ಸ್ ಕುಂಬ್ಳೆ ನರಸಿಂಹ ಪ್ರಭು ತಿಳಿಸಿದರು. ಆಗಸ್ಟ್ 16ರಂದು ಕೇಂದ್ರ ಹೈಸ್ಕೂಲ್ ಮೇಲಾಗಿದ್ದು ಅದು ಪೆಟ್ರಿಯಾಟಿಕ್ ಸಾಂಗ್ ಈವ್ನಿಂಗ್ ಅಂತ ಹೇಳಿ, ತದನಂತರ ಅಕ್ಟೋಬರ್ 18ಕ್ಕೆ ಭಾರತ್ 2050 ರೋಡ್ ಮ್ಯಾಪ್ ಟು ಇಕನಾಮಿಕ್ ಬ್ರಿಲಿಯನ್ಸ್ ಅಂತೇಳಿ ಈ ದೇಶದ ಆರ್ಥಿಕ ಪ್ರಗತಿ ಬಗ್ಗೆ ಒಂದು ಸಮಾವೇಶ ಕೂಡ ಈ ಪ್ರಕೋಷ್ಠದ ಮುಖಾಂತರ ನಾವು ಮಾಡಿದ್ದೇವೆ. ಇದೀಗ 3ನೇ ಕಾರ್ಯಕ್ರಮ ಬಿನಾಕಾ ಗೀತಮಾಲಾ ಆ್ಯಂಡ್ ಸುಹಾನಾ ಸಫರ್ ಅಂತೇಳಿ. ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇದೇ ಮೊದಲ ಬಾರಿ ಬಿನಾಕಾ ಗೀತಮಾಲಾ ಸಂಯೋಜನೆಯೊಂದಿಗೆ ಆಯೋಜಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ 1952ರಿಂದ 1994ರವರೆಗೆ ರೇಡಿಯೋ ಸಿಲೋನ್ನಲ್ಲಿ ಪ್ರಸಾರವಾದ ಸಂಗೀತ ಹಾಡುಗಳ ಪ್ರಸ್ತುತಿ ಇದೆ ಎಂದರು. ಸಂಗೀತವನ್ನು ಡಾಕ್ಟರ್ ಕುಂಬ್ಳೆ ಅನಂತಪ್ರಭು, ಮಾಲಿನಿ ಕೇಶವ ಪ್ರಸಾದ್ ಇವರೊಂದಿಗೆ ಇತರೆ ಪ್ರತಿಭಾವಂತ ಗಾಯಕರು ಭಾಗವಹಿಸಲಿದ್ದಾರೆ. ಈ ಸಂಗೀತ ಸಂಭ್ರಮದಲ್ಲಿ ಲಯನ್ಸ್ ಸದಸ್ಯರು, ಸಂಗೀತ ಪ್ರೇಮಿಗಳು ಹಾಗೂ ಹಿರಿಯ ನಾಗರಿಕರು ಭಾಗವಹಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಲಯನ್ಸ್ ಎಂ ರಾಜೇಶ್ ಕಾಮತ್, ಸದಸ್ಯರಾದ ಲಯನ್ಸ್ ವೆಂಕಟೇಶ ಬಾಳಿಗ ಉಪಸ್ಥಿತರಿದ್ದರು.